ಮಧುಗಿರಿ ಪಟ್ಟಣದ ಮಹಿಳಾ ಸಮಾಜ ಸಭಾಂಗಣದಲ್ಲಿ ವಾಸವಿ ಕ್ಲಬ್ ಕರುನಾಡ ವಿಜಯ ಸೇನೆ ಅಪ್ಪು ಯುವ ಬ್ರಿಗೇಡ್ ಮಧುಗಿರಿ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಯಿತು. ಅಪ್ಪುರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಇರುವುದರಿಂದ ಮಧುಗಿರಿಯಲ್ಲಿ ಅಪ್ಪು ಅಭಿಮಾನಿಗಳು ಹೆಚ್ಚಿನದಾಗಿ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕೆಂದು ಕೇಳಿಕೊಂಡರು. ವಾಸವಿ ಕ್ಲಬ್ ಅಧ್ಯಕ್ಷರು ಲಕ್ಷ್ಮೀಮೂರ್ತಿ, ಕಾರ್ಯದರ್ಶಿ ಆಶಾ ಮಲ್ಲಿಕಾರ್ಜುನ್, ಖಜಾಂಚಿ ಅರುಣಾ ಸತೀಶ್, ಬ್ಲಡ್ ಬ್ಯಾಂಕ್ ಆಫೀಸರ್ ತುಮಕೂರು ಡಾಕ್ಟರ್ ವೀಣಾ, ಅಪ್ಪು ಯೂತ್ ಬ್ರಿಗೇಡ್ ಮಧುಗಿರಿ ಅಧ್ಯಕ್ಷ ಆರ್ ರವಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸೈಯದ್ ಕರೀಂ, ಕರುನಾಡ ವಿಜಯ ಸೇನೆ ಅಧ್ಯಕ್ಷ ತಿಮ್ಮರಾಜು, ಮಹಿಳಾ ಘಟಕದ ಅಧ್ಯಕ್ಷ ಲತಾ ನಾರಾಯಣ್, ನಗರ ಅಧ್ಯಕ್ಷ ರಾಜು ಹಾಜರಿದ್ದರು. ವರದಿ ಅಭಿದ್ ಮಧುಗಿರಿ. ವರ್ಷದಿಂದ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ಮಧುಗಿರಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದ ನಂತರ ಒಂದು ಸ್ವಲ್ಪ ಕ್ಯಾಂಪ್ಗಳು ತುಂಬ ಕಮ್ಮಿ ಆಗಿತ್ತು. ಬಟ್ ಈಗ ಮತ್ತೆ ಒಂದು 6 ತಿಂಗಳಿಂದ ಮತ್ತೆ ಎನ್ಹಾನ್ಸ್ ಆಗಿದೆ. ಆದಷ್ಟು ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಕ್ತದಾನ ಮಾಡಿ ಜೀವಗಳನ್ನ ಉಳಿಸ್ಬೇಕು ಅಂತ ನನ್ನ ಮನವಿ. ಈ ಶಿಬಿರವನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಜೀವ ಉಳಿಸಬೇಕು. ಬೇರೆ ಏನು ಅಂತ ಕೆಟ್ಟ ಹೆಸರು ತೊಗೊಂಡು ನನಗೆ ಅವರು ಬೆಳ್ಕೊಂಡು ಬಂದರು. ಅದರಲ್ಲಿ ಒಂದು ಹೆಜ್ಜೆ ಪುನೀತ್ ರಾಜ್ಕುಮಾರ್ ಯಾಕೆ ಹೋದರು ಅಂತಂದರೆ, ಒಬ್ಬ ತಂದೆಗೆ ಒಬ್ಬ ಮಗ ಅವನ ತಂದೆನ ಮೀರಿಸಿದ್ರೆ ಎಷ್ಟು ಕೀರ್ತಿವಂತನಾಗಿ ತಂದೆ ಎದೆ ಹೇಗೆ ಉಬ್ಬುತ್ತೋ, ಒಬ್ಬ ಗುರುನ ಒಬ್ಬ ಶಿಷ್ಯ ಮೀರಿಸಿದ್ರೆ ಹೇಗೆ ಆ ಗುರುಗೆ ಒಂದು ಎದೆ ಉಬ್ಬುತ್ತೋ, ಅದೇ ಥರ ಈತ ಎಲ್ಲರಿಗಿಂತ ದಾಪಗಾಲಾಗಿ ಮುಂದೆ ಬಂದ್ಬಿಟ್ಟು ಈತ ಪುನೀತ್ ರಾಜ್ಕುಮಾರ್ಗೆ ನಾವು ಲೈಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಈತ ಒಂದು ಸಾಮಾಜಿಕ ಕಳಕಳಿ, ಅವ್ರ ತಂದೆ ಮಾಡ್ತಿದ್ದ ಚಿತ್ರಗಳು ನಾನು ಅದನ್ನೇ ಫಾಲೋ ಮಾಡಿದೆ. ಬೇರೆ ಚಿತ್ರಗಳಲ್ಲಿ ಕಡಿ ಹೊಡಿ ಬಡಿ ಕುಡಿ, ಆಮೇಲೆ ಎಣ್ಣೆ ಹೊಡಿ, ಈ ಸಿಗರೇಟ್ ತಗೋ, ಕತ್ತಿ ತಗೋ ಎಲ್ಲ ಚಿತ್ರಗಳು ಮಾಡೋರು, ಪಿಕ್ಚರ್ ದುಡ್ಕೊಬಿಡೋರು. ಆದರೆ ಈತ ಏನು ಮಾಡ್ದ ಅಂದರೆ, ಈತನ ಚಿತ್ರದಲ್ಲಿ ಯಾವುದಾದ್ರು ಒಂದು ಸಾಮಾಜಿಕ ಒಂದು ಮೆಸೇಜು ಆ ಥರ ಚಿತ್ರಗಳನ್ನ ಆರಿಸ್ಕೊಂಡು ಹೋದಾಗಿತ್ತು. ಇವಾಗ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ರಾಜಕುಮಾರ, ಆಮೇಲೆ ಮೊನ್ನೆ ಬಂದ ಯುವರತ್ನ ನೋಡಿ. ಯುವರತ್ನದಲ್ಲಿ ಡ್ರಗ್ಸ್ ತೊಗೊಳೋರಿಗೆ ಏನು ಕಥೆ ಆಗುತ್ತೆ ಅಂತ ತೋರಿಸ್ದ. ರಾಜಕುಮಾರದಲ್ಲಿ ವಯಸ್ಸಾದ ತಂದೆ ತಾಯಿಗಳಿಗೆ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಮಾಡ್ದ. ರಾಜ್ಕುಮಾರ್ ಅವ್ರಿಗಿಂತಲೂ ರಾಜ್ಕುಮಾರ್ಗೆ ಅಷ್ಟೊಂದು ವಿದ್ಯೆ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಇಷ್ಟೊಂದು ಮೀಡಿಯಾ ಫಾಸ್ಟ್ ಇರಲಿಲ್ಲ. ಈ ಪುನೀತ್ ರಾಜ್ಕುಮಾರ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಆತ ಇವರೆಲ್ಲ ಮಾಡಿದ ಸಾಧನೆನ ಬರೀ ಕೇವಲ ಈ ಚಿತ್ರರಂಗಕ್ಕೆ ಬಂದು 21 ವರ್ಷಕ್ಕೆ ಈತ ಸಾಧನೆ ಮಾಡಿಬಿಟ್ಟ. ಈ ರಾಜ್ಕುಮಾರ್ ಏನು ಮಾಡಿದ್ರು ಅಂದರೆ, ಒಬ್ಬ ಜೀವಕ್ಕೆ ಒಂದು ಸತಿ ಅವರು ಇದ್ರಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟ್ ಆದಾಗ ಅವನಿಗೆ ಬಹಳ ರಕ್ತ ಹೊರಟೋಯ್ತಂತೆ. ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಆತನಿಗೆ ಬ್ಲಡ್ ಗ್ರೂಪ್ ಯಾವುದು ಅಂತ ಆತನಿಗೆ ಗೊತ್ತಿಲ್ಲ. ಆತನಿಗೆ ಬ್ಲಡ್ ಗ್ರೂಪ್ ಯಾವುದು ಅಂತ ಚೆಕ್ ಮಾಡೋಷ್ಟೊಳಗೆ ಅವನಿಗೆ ರಕ್ತ ಜಾಸ್ತಿ ಇದಾಗಿಬಿಟ್ಟಿದ್ದಕ್ಕೋಸ್ಕರ ಆತ ಪ್ರಾಣ ಕಳ್ಕೊಂಡು. ಅವತ್ತೇ ರಾಜ್ಕುಮಾರ್ ಅವರು ತೀರ್ಮಾನ ಮಾಡಿದ್ರಂತೆ, ನಾನು ಇಂಥ ಬೇಕಾದಷ್ಟು ಜನ ಇಲ್ಲಿ ಸಾಯ್ತಾ ಇದ್ದಾರೆ, ಅವಾಗ ನಾನು ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಲಡ್ ಬ್ಯಾಂಕ್ ಮಾಡಿದ್ರು. ಆಮೇಲೆ ಅವ್ರ ಜೊತೆಗಿರೋ ಕೆಲವು ಸಾಹಿತಿಗಳು ಅವರೆಲ್ಲ ಸೇರಿ, ಅಣ್ಣಾವರೇ ನಿಮ್ಮ ಮಾತು ಒಂದು ವೇದವಾಕ್ಯ ಇದ್ದಂಗೆ, ನೀವು ಒಂದು ಮಾತು ಒಂದೇ ಒಂದು ಘೋಷಣೆ ಮಾಡಿದ್ರೆ ಇಡೀ ಕರ್ನಾಟಕ ಇದು ಕೂತ್ಕೊಳ್ಳುತ್ತೆ. ಇದಕ್ಕೆ ಸಾಕ್ಷಿ ಗೋಕಾಕ್ ಚಳುವಳಿನೇ. ಅದಕ್ಕೋಸ್ಕರ ನೀವು ಇದ್ರ ಜೊತೆಗೆ ಬ್ಲಡ್ ಬ್ಯಾಂಕ್ ಜೊತೆಗೆ ಐ ಬ್ಯಾಂಕ್ ನೀವು ಸ್ಟಾರ್ಟ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಸಲಹೆ ಕೊಡ್ತಾರೆ. ದಿನದ ಹಿಂದೆನೆ ಮೇಡಮ್ ಲಕ್ಷ್ಮೀ ಮೇಡಮ್ ಅವರು ನಮ್ಮನ್ನು ಕರೆಸಿ, ಮತ್ತು ಅರುಣಾ ಮೇಡಮ್ ಅವರು ಮತ್ತು ಅವರು ಕರೆಸ್ಬಿಟ್ಟಿದ್ದಾನೆ ನನಗೆ, ಅಣ್ಣ ಈ ಥರ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ತುಂಬ ಅದ್ಭುತ ಒಳ್ಳೆ ಕಾರ್ಯ ಮಾಡಿ ಇದರಿಂದ ಏನೇನು ನಿಮಗೆ ಅನುಕೂಲ ಆಗಬೇಕು ನಾನು ನಿಮ್ಮ ಹಿಂದೆ ಇದ್ದು ಇದನ್ನು ನೆರವೇರಿಸ್ಕೊಡ್ತೀನಿ, ಸಕ್ಸಸ್ ಮಾಡ್ಕೊಡ್ತೀನಿ ಅಂತಂದೆ. ಇದರಿಂದ ನನಗೊಬ್ಬ ಗುರುಗಳಿದ್ದಾರೆ ಇದೇ ಮಧುಗಿರಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ರತ್ನಾವತಿ ಮೇಡಮ್ ಅವ್ರ ಹತ್ರ ನಾನು ಮೊರೆ ಹೋದೆ. ಮೇಡಮ್ ಈ ರೀತಿಯಲ್ಲಿ ಈ ಥರ ಹೆಣ್ಮಕ್ಳು ಇದು ಕೇಳಿದ್ದಾರೆ ಮೇಡಮ್, ಅವ್ರಿಗೇನಾದ್ರು ಒಂದು ಸಹಾಯ ಮಾಡಬೇಕು. ಒಂದು ಜೀವದಾನ ಅಂದರೆ ಮಹಾದಾನ, ರಕ್ತದಾನ ಅಂದರೆ ಜೀವದಾನ ಅಂತೇಳಿ. ನಾವು ಎರಡರಲ್ಲೂ ಸಹಾಯ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರಿಗೂ ದುಡ್ಡು ಕೊಡೋಕ್ಕಾಗಲ್ಲ, ಆಸ್ತಿ ಕೊಡೋಕ್ಕಲ್ಲ, ಅಂತಾಸ್ತಿ ಕೊಡೋಕ್ಕಾಗಲ್ಲ, ಮತ್ತು ಜೀವ ಕೊಡೋಕ್ಕಾಗಲ್ಲ. ದೇವರು ನಮಗೊಂದು ವರ ಕೊಟ್ಟಿದ್ದಾನೆ, ಏನಂತಂದರೆ ಈ ರಕ್ತ ಕೊಡೋದ್ರ ಮೂಲಕ ಒಂದು ಜೀವ ಕೊಡೋದಕ್ಕೂ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಈ ರಕ್ತದಾನವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸ್ನೇಹ ಹಾಗೂ ಅಭಿಮಾನ, ಆಶೀರ್ವಾದ ಇನ್ನಷ್ಟು ಮತ್ತಷ್ಟು ಹೆಚ್ಚಿಗೆ ಈ ಥರ ಕಾರ್ಯಕ್ರಮಕ್ಕೆಲ್ಲ ಕೆಲಸ ಮಾಡೋದು ಹೆಚ್ಚಿನ ಶಕ್ತಿ ಆ ದಂಡಿಮಾರಮ್ಮ ತಾಯಿ ಡಾಕ್ಟರ್ ರತ್ನಾವತಿ ಮೇಡಮ್ ಅವ್ರು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅಪ್ಪು ಅವರ 1ನೇ ವರ್ಷದ ಪುಣ್ಯ ಸ್ಮರಣೆ
ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ ಹಾಗೂ ಕರುನಾಡ ವಿಜಯ ಸೇನೆ ಮತ್ತು ಎಲ್ಲ ಕ್ಲಬ್ಗಳ ವತಿಯಿಂದ ನಾವು ಇವತ್ತು ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಬಟ್ ನಮಗೆ ಟೈಮ್ ಇರಲಿಲ್ಲ, 3 ದಿನ ಇತ್ತು. 3 ದಿನದಲ್ಲಿ ನಾವು ಅಂದ್ಕೊಂಡು ಮಾಡಿದೆ. ಎಷ್ಟೊಂದು ಜನ ಏನಾಗುತ್ತೆ ಹಾಗೆ ಹೀಗೆ ಅಂತ ತುಂಬ ಇಂಪ್ರೆಸ್ ಇದಾಯಿತು. ಬಟ್ ದೇವರಿದ್ದಾನೆ, ಅಪ್ಪು ಸರ್ ಬಗ್ಗೆ ನಂಬಿಕೆಯಿಂದ ನಾವು ಧೈರ್ಯವಾಗಿ ಒಂದೇ ದಿನದಲ್ಲಿ ಹಮ್ಮಿಕೊಂಡ್ವಿ. ಬಟ್ ಇವತ್ತು ಗೌತಮ್ ಬುದ್ಧ ಕಾಲೇಜಿಂದ ಒಂದು 50 ಜನ ಸ್ಟೂಡೆಂಟ್ಸ್ ಬಂದು ದಯವಿಟ್ಟು ನಮ್ಮ ಬ್ಲಡ್ ತಗೊಳ್ಳಿ, ನಮಗೆ ಏನೂ ಆಗೋದಿಲ್ಲ, ಏನಾದರೂ ಪರವಾಗಿಲ್ಲ, ನಾವು ಕೊಡ್ತೀವಿ, ದಯವಿಟ್ಟು ತಗೊಳ್ಳಿ ಮೇಡಮ್ ಅಂತ ತುಂಬ ಇದು ಮಾಡ್ತಿದ್ದಾರೆ. ಬಟ್ ಅವರ ಅಭಿಮಾನಕ್ಕೆ ನಮ್ಮ ಎಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮುಂದೆ ಈ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿ ಅಪ್ಪು ಅವರ ಅನಿಸಿಕೆಗಳು ಆಸೆಗಳನ್ನು ಈಡೇರಿಸಲಿ ಅಂತ ಇಷ್ಟು ಹೇಳಲು ಅವಕಾಶ ಮಾಡಿ. ಜೈ ವಾಸವಿ. ಈ ದಿನ ಬ್ಲಡ್ ಕ್ಯಾಂಪನ್ನು ಇದು ಮಾಡಿದ್ವಿ, ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಅಪ್ಪು ಸರರ ಒಂದು ಸ್ಮರಣಾರ್ಥಕವಾಗಿ ಈ ದಿನ ಬ್ಲಡ್ ಕ್ಯಾಂಪನ್ನು ಪ್ರಾರಂಭ ಮಾಡಿದ್ವಿ. ಆದರೂ ಎಷ್ಟೊಂದು ಜನ ಬರ್ತಾರೋ ಇಲ್ಲೋ ಅಂತ ನಮಗೂ ಭಯ ಇತ್ತು. ಆಮೇಲೆ ಎಲ್ಲ ಡಾಕ್ಟರ್ಸ್ಗಳ ಒಂದು ಸಲಹೆ ಮೇರೆಗೆ ಎಲ್ಲ ಸ್ಟೂಡೆಂಟ್ಸು ಆಮೇಲೆ ಎಲ್ಲ ಸಂಘದವರು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಸತ್ಯವತಿ ಮೇಡಮ್, ಆಮೇಲೆ ಡಾಕ್ಟರ್ ರತ್ನಾವತಿ ಮೇಡಮು, ಆಮೇಲೆ ತಿಮ್ರಾಜ ಸರ್, ಕರುನಾಡ ಸೇನಾ ವಿಜಯ ಸೇನಾ ಅಭಿಮಾನಿಯಾದ ಅಧ್ಯಕ್ಷರಾದ ತಿಮ್ರಾಜ್ ಅವರಿಗೂ ಧನ್ಯವಾದಗಳು. ಹಾಗೂ ಗೌತಮ್ ಬುದ್ಧ ಕಾಲೇಜಿಂದ ತುಂಬ ಮಕ್ಕಳು ಅಪ್ಪು ಸರರ ಪ್ರೀತಿ ಮೇರೆಗೆ ಎಲ್ಲರೂ ನಾನು ಬ್ಲಡ್ ಕೊಡ್ತೀನಿ ಅಂತ ತುಂಬ ಖುಷಿಯಿಂದ ಬಂದರು. ಅವರಿಗೂ ಕೂಡ ನಮ್ಮ ವಾಸವಿ ಕ್ಲಬ್ಬಿನ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು.